ಇವತ್ತೊಂದು ನಾನು ಸುಕ್ಕ ಮಾಡ್ತೇನೆ. ನಾಲ್ಕೈದು ಸಲ ನೀರು ತೆಗೆದು ಮತ್ತೆ ಬೇಯಿಸ್ಲಿಕ್ಕೆ ಹಾಕ್ತೇನೆ. ಅದಕ್ಕೆ ಈಗ ಬಿಂಬಳುಳ್ಳಿ ಸಹ ಹಾಕ್ತೇನೆ. ಈಗ ಬೆಂದಿದೆ, ಉಪ್ಪು ಹಾಕ್ತೇನೆ. ಕೊತ್ತಂಬರಿ, ಉದ್ದಿನ ಬೇಳೆ ಹುರಿತೇನೆ. ಅದಕ್ಕೆ ಹುರಿಲಿಕ್ಕೆ ತೆಂಗಿನೆಣ್ಣೆ ಹಾಕ್ತೇನೆ. ಉದ್ದಿನ ಬೇಳೆ ಹಾಕ್ತೇನೆ. ಒಂದೂವರೆ ಸ್ಪೂನ್ ಹಾಕಿದರೆ ಸಾಕು ಉದ್ದಿನ ಬೇಳೆ. 2 ಸ್ಪೂನು ಕೊತ್ತಂಬರಿ, ಹಾಕ್ತೇನೆ. ಆಯ್ತು ಹುರಿದು. ಬೆಳ್ಳುಳ್ಳಿ ಗುದ್ದಿ ಇಟ್ಟಿದ್ದೇನೆ. ಇದಕ್ಕೆ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತೇನೆ. ತೆಂಗಿನಕಾಯಿ ಮತ್ತು ಕೊತ್ತಂಬರಿ, ಉದ್ದಿನ ಬೇಳೆ ಹುರಿದದ್ದು ಹಾಕಿ ಮಸಾಲೆ ಕಟ್ತಿದ್ದೇನೆ. ಈಗ ಒಗ್ಗರಣೆಗೆ ಇಡ್ತೇನೆ. ಈಗ ಮಸಾಲೆ ಹಾಕ್ತೇನೆ. ಇದಕ್ಕೆ ಒಗ್ಗರಣೆ ಹಾಕ್ತೇನೆ. ಇದಕ್ಕೆ ಕೇನೆ ಸುಕ್ಕ ರೆಡಿ ಆಯಿತು. ಲೈಕ್ ಮತ್ತು ಕಮೆಂಟ್ ಖಂಡಿತ ಮಾಡಬೇಕು. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.